2:30 ಗಂಟೆಗೆ ಬರ್ತೀನಿ ರಾತ್ರಿ ಬೊಲ್ಪನಗ ಗುರುವಾರ ಹಾಂ ಗೊತ್ತಾದನಿ ಸೋ ಗೊತ್ತಾದನಿ ಹೆಂಗೆ ಮೊಟ್ಟು ಜಪ್ಪೆರ పొడిగాండి ఆయన తోజిజ్జి కత్తల రాత్రి అంతా తోజిజ్జి అంచ కత్తల ఊరినాక ముందు కత్తలే బರ್ತದೆ ಲೈಟ್ ಮಾಡಿ ಎರಡು ಸರ್ತಿ ಬುಕ್ ಹೆಂಗೆ ಪೋಡ್ತಿದ್ದು ನಡ್ಗದೆ ಹೋಗ್ತಾಯಿನಿ ಹಾತಿಂದು ಅತನ ನಾಯಿ ಬರ್ತದು ಕೊರೆಪ್ಪುನು ಪೋಪುನು ಕೊರೆಪ್ಪುನು ಬರ್ಪುನು ಅಂಚ ಹೆಂಗೆ పొడిగాండి ಅಂಚ ಪರಪನೆ ಪಯ ಬರ್ತು ಬೊಲ್ಪೋತುನಾಗ ಬಾರೆಂಡು ಪೂರ ಪೊಡಿ ಅಂತಂದ್ರೆ ತೋಟ ಪೊಡಿ ಅಂತಂದ್ರೆ ಆಡೆ ಉಂಟ ಹೋದು ಅತ್ತೆ ಪೂರ ಪಜ್ಜೊಂಡು ಇಸದು ಮಲ್ಲ ಪಜ್ಜೊಲ್ಲ ಅವೇ ಬರ್ತೀವಿ ನಾವು ಕಾಯ್ತಾ ಒಳ್ಳೆ ಜತ್ತು ಬರ್ಪೇನೆ ಹಿಂಗೆ ಪೊಡಿ ಹಚ್ಚನ್ಯಾರು ಅಂಚ ಪೊಡಿ ಹಚ್ಚಿನ ಒಂಜೇ ಬಾರೆ ಇತ್ತಿನ ಮುಲ್ಪ ಆತಿ ದಾಳ ಅಂತಿಜ್ಜಿ ಬೇತೆ ಹಾಂ ಗೊತ್ತಾಯಿನ ಬಲ್ಪಿಗೆ ಗೊತ್ತಾಯಿ ತೂಯಿ ಬುಕ್ಕೊನೆ ಈ ಬಾರೆಣ್ಣು ತೂಯಿ ಬುಕ್ಕೊನೆ ಗೊತ್ತಾಯಿನ ಈ ಪಜ್ಜೊಂದು ತೂನಾಗೆಲ್ಲ ಗೊತ್ತಾಯಿನ ತೂತ ತೂತ ಪಜ್ಜೆಲ್ಲ ಪೂರ ತೂತ ಗೊತ್ತಾದ್ನಿ ಐಟೆ ಹೋದ್ರೆ ಸುಧಾಡತ್ತೀನಿ ಐರಿ ಹಾಂ ಮೂಲೆ ಇಂಚ ಹತ್ತು ಸೋಕು ಗೊತ್ತಾಗ್ಬಿಟ್ಟು ಹೋಯ್ನ ಪೋದು ತೋಜ್ಪಾಬೆ ಬೋಡಂಡ ಅಂಚ ಅಂದೆ ಪುಲ್ಯಗಂಡ ಬಲ್ಪ ಆತಜಿ ಒಂದು 5 ಗಂಟೆ ಆತಜಿ 5 ಗಂಟೆಗೆ ದುಂಬು ಇತ್ತೇರು ಮಾತೆಲ್ಲ ಇತ್ತೇರು ಗೊತ್ತಾದ್ರಿ ಗುರುವಾರ ಫಸ್ಟಿಗೆ ಬಂದದ್ದು ಗುರುವಾರ ಇವರಿಗೆ ಅವರು ನೋಡಿದ್ದೆ ಬೆಳಿಗ್ಗೆ ಅವರಿಗೆ ಏನು ಗೊತ್ತೇ ಇಲ್ಲ ಆಮೇಲೆ ಮರುದಿನ ಹೋದದ್ದು ಕೆಳಗೆ ಅಲ್ಲಿ ದಿವಂಗತ ನಾಣ್ಯಪ್ಪ ಅಂತಿದ್ದಾರೆ ಅವರ ಮನೆಯಲ್ಲಿ ಹೋಗಿ ಏನು ನಾಶ ಮಾಡಲಿಲ್ಲ ಅಲ್ಲಿ ಸ್ವಲ್ಪ ಇದು ಹಲಸಿನ ಹಣ್ಣು ತಿಂದು ಅಲ್ಲಿಂದ ಹೋಗಿದೆ ಅಲ್ಲಿಂದ ಹೋದದ್ದು ಅಲ್ಲಿ ಜೌಹರಿ ಅಂತ ಇದ್ದಾರೆ ಇಲ್ಲಿ ನೀರಕಟ್ಟೆಯಲ್ಲಿ ಉಸ್ಮಾನ್ ಜೌಹರಿ ಅಂತ ಅವರ ಮನೆ ಹತ್ತಿರ ತೋಟದಲ್ಲಿ ಸ್ವಲ್ಪ ನಾಶ ಮಾಡಿದಂತೆ ಅಲ್ಲಿಗೆ ಹೋಗಿದೆ ಈ ಭಾಗದಲ್ಲಿ ಹಿಂದೆ ಕಾಡಾನೆಗಳು ಹಿಂದೆ ಅಂದರೆ ಒಂದು ತಿಂಗಳ ಹಿಂದೆ ತುಂಬ ದಿನ ಇತ್ತು ಇಲ್ಲಿ ಉಪಟಾಳ ಮಾಡಿ ಅಲ್ಲಿ ನೆಳ್ಳಿಗೆರೆ ಅಂತ ಆಮೇಲೆ ನಮ್ಮ ಬಟ್ಲಡ್ಕ ಮಸೀದಿ ಹತ್ರ ಇತ್ತು ನಮ್ಮ ಮನೆ ಹತ್ರ ಇತ್ತು ಓಟಚಾರಂಬಲ್ಲಿ ಅಲ್ಲಿತ್ತು ಆದರೆ ಇಲ್ಲಿ ಅಷ್ಟೇನು ನಾಶ ಮಾಡಲಿಲ್ಲ ಮಾಡಿದ್ದು ಅಲ್ಲಿ ನೆಲ್ಲಿಗೇರಿ ಆ ಕಡೆ ಸ್ವಲ್ಪ ನಾಶ ಮಾಡಿದೆ ಅವರಿಗೆ ಪಂಪು ಇದು ನೀರಿಗೆ ಪಂಪ್ ಇದು ಇಟ್ಟದನ್ನು ಅದಲ್ಲಿ ನಾಶ ಮಾಡಿದಂತೆ ಈಗ ಯಾವ ಭಾಗಕ್ಕೆ ಹೋಗಿದೆ ಈಗ ಕಾಣಿಸಿದ ಲಾಸ್ಟ್ ಕಾಣಿಸಿದ್ದೆ ಅಲ್ಲಿ ನೀರಕಟ್ಟೆಯಲ್ಲಿ ಆಮೇಲೆ ಕಾಣಿಸಿಲ್ಲ ಎಲ್ಲಿಂದ ಬಂದದ್ದು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಈ ಕಡೆ ಗೋಳಿತೊಟ್ಟು ದೊಡ್ಡ ಕಾಡು ಆ ಕಾಡಿನಲ್ಲಿಂದ ಹೀಗೆ ಬಂದು ತುಂಬ ಸಣ್ಣ ಒಂದು ಹೊಳೆ ದಾಟಿಗೆ ಬಂದದ್ದು ಒಂದು 10-15 ದಿನ ಒಂದು